ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಬೇಕ್ ಸ್ಟುಡಿಯೋ, ಪೋಸ್ಟ್ಮ್ಯಾನ್ ತೂರ್ದಾಲ್, ಡೈರಿ ಡೇ ಐಸ್ ಕ್ರೀಮ್, ನಿತ್ಯ ಫುಡ್ ಪ್ರಾಡಕ್ಟ್ಸ್. ಸಿನಿಮಾದಲ್ಲಿ ಕಷ್ಟದಲ್ಲಿರೋರ್ನ ಸ್ಟಾರ್ ಕಾಪಾಡ್ತಾರೆ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಬೇಕ್ ಸ್ಟುಡಿಯೋ, ಪೋಸ್ಟ್ಮ್ಯಾನ್ ತೂರ್ದಾಲ್, ಡೈರಿ ಡೇ ಐಸ್ ಕ್ರೀಮ್, ಹಾಗೆಯೇ ನಿತ್ಯ ಫುಡ್ ಪ್ರಾಡಕ್ಟ್ಸ್. ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ರುಚಿಕರವಾದಂಥ ಅಡುಗೆಯನ್ನು ಹೇಳ್ಕೊಡೋದಕ್ಕೆ ಬಂದಿದ್ದಾರೆ ನಮ್ಮ ಅಡುಗೆ ಕೋಣೆಗೆ ಶ್ರೀಮತಿ ಶ್ವೇತಾ ಕಾಮತ್ ಅವರು. ಇವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಸೊ ನಮ್ಮ ಅಡುಗೆ ಮನೆಗೆ ಬಂದಿದ್ದೀರಿ. ಕೊಂಕಣೀಸ್ ಇವರ ಒಂದು ಅಡುಗೆ ಒಂದು ಡಿಫ್ರೆಂಟ್. ಸೊ ಎಲ್ಲರೂ ಒಂದು ರೀತಿಯಾಗಿ ಮಾಡಿದರೆ ಇವ್ರದ್ದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಅಲ್ವಾ? ಎಸ್, ಡಿಫ್ರೆಂಟ್ ಮಾಡಿದರೆ ಒಳ್ಳೆಯದು. ಯಾವ ಅಡುಗೆ ಹೇಳ್ಕೊಡ್ತಾ ಇದ್ರಿ ತಾವು? ಈಗ ಉಪ್ಪಿಗೆ ಹಾಕಿದ ಹಲಸಿನ ಸೋಳೆ ಮತ್ತು ಮಾವಿನಕಾಯಿ ಮತ್ತು ನೆಲ್ಲಿಕಾಯಿ 3 ಮಿಕ್ಸ್ ಮಾಡಿ ಉಪ್ಪಿನ ಉಪ್ಪಲ್ಲಿ ಹಾಕಿದ ಹಲಸಿನ ಸೋಳೆ, ನೆಲ್ಲಿಕಾಯಿ, ಮತ್ತೆ ಅದು ಕೂಡ ಉಪ್ಪಲ್ಲಿ ಉಪ್ಪಿನ ಇದು ಮಾವಿನಕಾಯಿನೂ ಕೂಡ ಉಪ್ಪಿಗೆ ಹಾಕಿ ಎಲ್ಲ ಉಪ್ಪಲ್ಲಿ ಹಾಕಿದ್ದು. ಸೊ ಈ ಮಳೆಗಾಲದಲ್ಲಿ ಹೆಚ್ಚಾಗಿ ಇದನ್ನೆಲ್ಲ ಒಂದು ಭರಣಿಯಲ್ಲಿ ಹಾಕಿ ಇಟ್ಟರೆ ಸೊ ಯಾವ ಟೈಮ್ ಕೂಡ ಯಾವಾಗ ಬೇಕಾವಾಗ ನಾವು ಯೂಸ್ ಮಾಡಿ ಇದಕ್ಕೆ ಬೇಕಂದ್ರೆ ಹೆಬ್ಬಲ್ಸಿನಕಾಯಿ ಇದ್ರೆ ಅದನ್ನು ಹಾಕಿದ್ರೆ ಇನ್ನೂ ಟೇಸ್ಟ್ ಆಗ್ತದೆ. ಓಕೆ ಓಕೆ. ಮಳೆಗಾಲದಲ್ಲಿ ಉಪ್ಪಿಗೆ ಹಾಕಿಟ್ರೆ ಇದು 3-4 ಐಟಮ್ ಮಿಕ್ಸ್ ಮಾಡಿದ್ರೆ ಒಳ್ಳೇದಾಗ್ತದೆ. ಓಕೆ. ಸೊ ಇದ್ರದ್ದು ಏನು ಡಿಶ್ ಮಾಡ್ತಾ ಇದ್ದೀರಿ ತಾವು? ಇದ್ರದ್ದು ಈಗ ಗಶಿ ಮಾಡ್ತಾ ಇದ್ದೇನೆ. ಓಕೆ ಸರಿ. ಹಾಗಾದರೆ ಹೇಗೆ ಶುರು ಮಾಡ್ಕೊಳ್ಳೋದು? ಈಗ ಇದು 3 ಐಟಮ್ ಅನ್ನು ಬೇಯಿಸ್ಕೋಬೇಕು ಒಟ್ಟು ಹಾಕಿ. ಎಲ್ಲ ಉಪ್ಪಲ್ಲಿ ಹಾಕಿದ್ದ ಇದನ್ನ ಓಕೆ, ಎಲ್ಲ ಸಪ್ರೇಟ್ ಸಪ್ರೇಟೇ ಇದನ್ನ ಒಟ್ಟು ಹಾಕಿದ್ದೇನೆ. ಎಲ್ಲ ಒಟ್ಟಿಗೆ ಹಾಕೊಂಡು ಬೇಯಿಸ್ಕೊಳ್ಳೋದು. ಓಕೆ ಸರಿ. ನೆಕ್ಸ್ಟ್ ಈಗ ನಾನೀಗ ಬೇಯಿಸಿ ತಂದಿದ್ದೇನೆ. ಇದು ಆಲ್ರೆಡಿ ಬೇಯಿಸಿ ತಂದಿದ್ದೀರಿ. ಈಗ ಇನ್ನು ಇದು ಮಿಕ್ಸಿ ಜಾರ್ ಬೇಕು. ಮಿಕ್ಸಿ ಜಾರ್ ತಗೊಳ್ಳಿ. ತೆಂಗಿನ ತುರಿ, ಒಣಮೆಣಸು, ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಬೇಕು. ಇದಕ್ಕೆ ಸ್ವಲ್ಪ ಖಾರ ಹಿಡಿತದೆ, ಹುಳಿ ಅಲ್ಲ ಅದು. ಅಂದ್ರೆ ಎಲ್ಲ ಮೊದಲೇ ಉಪ್ಪಲ್ಲಿ ಹಾಕಿದ್ದೀರಲ್ಲ, ಉಪ್ಪಿನ ಅಂಶ ಎಲ್ಲ ಇರುತ್ತೆ. ಇದಕ್ಕೆ ಉಪ್ಪು ಬೇಕಾದ್ರೆ ಮಾತ್ರ ನೋಡಿ ಹಾಕ್ಬೇಕು, ಇಲ್ಲಾಂದ್ರೆ ಉಪ್ಪು ಜಾಸ್ತಿ ಆಗ್ತಾರೆ. ಉಪ್ಪಿನ ಅಂಶ ಅದ್ರಲ್ಲಿ ಇರ್ತದಲ್ಲ, ಕುದಿ ಬರ್ಸೋತಿಗೆ ಉಪ್ಪು ಅದ್ರಲ್ಲಿ ಬಿಡ್ತಾರೆ, ಬೇಕಾದ್ರೆ ಹಾಕೊಳ್ಳೋದು. ಹೌದು. ಈ ಇದೆರಡನ್ನ ಮಾತ್ರ ರುಬ್ಕೊಳ್ಳೋದಾ? ಓಕೆ. ನೀರು ಹಾಕೊಳ್ಳೋದು ಹೇಗೆ? ಸಣ್ಣಗೆ ಸ್ವಲ್ಪ ಫುಲ್ ನುಣ್ಣಗೆ ರುಬ್ಕೊಳ್ಬೇಕಲ್ಲ, ಸಾಕಾ? ಸಾಕಾ? ಸಾಕು. ಈಗ ಬಾಣಲೆ ಬೇಕು. ಗ್ಯಾಸ್ ಹಚ್ಕೊಳ್ಳೋದಾ? ಹಾಂ. ಇದನ್ನೀಗ ಇದರಲ್ಲಿ ಹಾಕ್ತೇವೆ. ನೀರು ಹಾಕೊಳ್ಬೇಕಾ? ಇದು ಅನ್ನದ ಜೊತೆ ಅನ್ನದ ಜೊತೆಗೆ ಹೋಗ್ತದೆ, ಇದು ಹೋಗ್ತದೆ. ಯಾವುದು ಚಪಾತಿಗೂ ಕೂಡ. ಅಂದ್ರೆ ಇದು ಎಲ್ಲ ಹುಳಿ ಎಲ್ಲ ಇದ್ರದ್ರಿಂದ ಊಟಕ್ಕೆ ಒಳ್ಳೇದಾಗ್ತದೆ. ಹಾಗೆ
ಈ ಉಪ್ಪಿಗೆ ಹಾಕಿಟ್ಟ ಮಾವಿನಕಾಯಿ ಚಟ್ನಿ ಸಹ ಆಗ್ತದೆ. ಹೌದು. ಸೊ ಈ ಥರ ಉಪ್ಪಲ್ಲಿ ಹಾಕಿಟ್ರೆ ನೀವು ಚಟ್ನಿ ಬೇಕಾದರೂ ಮಾಡ್ಕೊಳ್ಬೋದು, ಈ ಥರ ಗ್ರೇವಿಗೂ ಕೂಡ ಚೆನ್ನಾಗಿರುತ್ತೆ. ಆ್ಯಂಡ್ ಈ ಹಲಸಿನ ಸೊಳೆದು ಪಲ್ಯ ಕೂಡ ಮಾಡ್ಕೊಳ್ಬೋದು. ಪಲ್ಯ ಕೂಡ ಮಾಡ್ತಾರೆ, ಸುಕ್ಕ ಮಾಡ್ತಾರೆ, ಉಪ್ಪು ಕರಿ ಮಾಡ್ತಾರೆ. ಕೆಲವರು ಏನ್ ಮಾಡ್ತಾರೆ, ಅದು ಮತ್ತೆ ಅಕ್ಕಿ ಕಡ್ದು ದೋಸೆ ಮಾಡ್ತಾರೆ ನಮ್ಮ ಸೈಡಲ್ಲಿ. ಸೊ ಇದು ಯಾವುದಾದ್ರೂ ಹಬ್ಬ ಹರಿದಿನಕ್ಕೆಲ್ಲ ಏನಾದರೂ ಮಾಡ್ತಾರಾ ಹೇಗೆ? ಇಲ್ಲ, ಇದು ಮಾಡಿದ್ದೇನೆ ನಿತ್ಯ ಯಾವಾಗಲೂ ಮಾಡ್ಕೊಳ್ಳುವಂಥದ್ದು. ಹಬ್ಬ ಹರಿದಿನ ಮಾಡ್ಲಿಕ್ಕೆ ಇದಕ್ಕೆ ಬೆಳ್ಳುಳ್ಳಿ ಒಗ್ಗರಣೆ ಕೊಡ್ತೇವಲ್ಲ, ಹಾಗೆ ಹಬ್ಬ ದಿನದಲ್ಲಿ ಬೆಳ್ಳುಳ್ಳಿ ನೀರುಳ್ಳಿ ಎಲ್ಲ ತಿನ್ನುದಿಲ್ಲ, ಹಾಕೋದಿಲ್ಲ ಹಾಗೆ. ಸೊ ಎಷ್ಟು ಸಿಂಪಲ್ ಅಂದರೆ ಈ ಥರ ಹಾಕಿಟ್ರೆ ಬರೀ ಅದನ್ನು ತೆಗಿಯೋದು, ಬೇಯಿಸ್ಕೊಳ್ಳೋದು, ಬರೀ ತೆಂಗಿನಕಾಯಿ ಮತ್ತು ಒಣಮೆಣಸು. ಈ ಒಣಮೆಣಸನ್ನು ನೀವು ಹಾಗೆ ಹುರಿಯದೆ ಹಾಕಿದಲ್ವಾ ಅದು? ಅಲ್ಲ, ಹುರಿದು ರೆಡಿ ಇಟ್ಕೊಂಡಿದ್ರಿ. ಓಕೆ, ಫಸ್ಟ್ ಹಾಗಾದ್ರೆ ಅದನ್ನ ಇಟ್ರೆ ಮೆಣಸು ಹುರಿದಿಟ್ರೆ ನಮ್ಗೆ ಯಾವ ಬೇಕಾದ್ರೆ ಹಾಗೆ ತೆಗೆದು ಹಾಗೆ ಗ್ರೈಂಡ್ ಮಾಡ್ಕೊಳ್ಳೋದು. ಇಲ್ದಿದ್ರೆ ಈ ಒಣಮೆಣಸಿದ್ದು ಹಸಿ ಒಂದು ಸ್ಮೆಲ್ ಬರುತ್ತೆ, ವಾಸನೆ ಬರುತ್ತೆ. ಸೊ ಅದಕ್ಕೋಸ್ಕರ ಹುರ್ಕೊಂಡ್ರೆ ಬೆಟರ್. ಆ್ಯಂಡ್ ಟೇಸ್ಟ್ ಕೂಡ ಡಿಫರ್ ಆಗುತ್ತಲ್ವಾ ಹಾಗೆ ಹಸಿಯಾಗಿ ಹಾಕೊಂಡ್ರೆ. ಸೊ ಹಾಗೆ ಡ್ರೈ ಫ್ರೈ ಮಾಡಿಕೊಂಡು ಇಟ್ಕೊಳ್ಳೋದು. ಡ್ರೈ ಮಾಡ್ಬೋದು, ಬೇಕಂದ್ರೆ ನೀರು ಸ್ವಲ್ಪ ಹಾಕಿ ತೆಳು ಇದು ಅನ್ನದ ಜೊತೆ ಕಲಸಿ ಊಟ ಮಾಡಿ. ಅಲ್ಲ, ಒಣಮೆಣಸನ್ನು ನಾ ಹೇಳಿದ್ದು. ಅದು ಡ್ರೈ ಮಾಡ್ಕೊಳ್ಳೋದು. ಸೊ ಇದನ್ನು ಕೂಡ ಡ್ರೈ ಮಾಡ್ಕೊಳ್ಬೋದು, ಸುಕ್ಕ ಥರನು ಮಾಡ್ಕೋಬೋದು. ಓಕೆ, ಒಳ್ಳೆ ಕುದಿ ಬಂತು. ಸೊ ಬೇಯಿಸಿದ ಎಲ್ಲ ರೀತಿಯಾದಂಥ ಉಪ್ಪಲ್ಲಿ ಹಾಕಿದಂಥ ಎಲ್ಲ ಮಾವಿನಕಾಯಿ, ಹಲಸಿನ ಸೊಳ್ಳೆ ಹಾಗೂ ನೆಲ್ಲಿಕಾಯಿ. ಇದು ನೀರು ಬೇಕಿದ್ರೆ ಹಾಕ್ಬೋದು, ಯಾಕಂದ್ರೆ ಹುಳಿ ಅಂಶ ಬರ್ತದಲ್ಲ. ಬೇಡದಿಲ್ಲ, ಕೆಲವ್ರಿಗೆ ಹುಳಿ ಇಷ್ಟ ಆದ್ರೆ ಕೆಲವ್ರು ಹಾಕ್ತಾರೆ. ಹುಳಿ ಇಷ್ಟ ಇಲ್ದಿದ್ದವ್ರು ಈ ನೀರನ್ನು ತೆಗೆದು ಖಾಲಿ ಇದನ್ನು ಮಾತ್ರ ಹಾಕಿದ್ರೆ. ಹುಳಿ ಖಾರ ಇದ್ರೆ ಅದು ಒಂಥರ ಟೇಸ್ಟೇ ತುಂಬ ಚೆನ್ನ. ಕೆಲವರಿಗೆ ಅದು ಇಷ್ಟ ಆಗುದಿಲ್ಲ, ಹುಳಿ ಜಾಸ್ತಿ ಇಷ್ಟ ಆಗುದಿಲ್ಲ ಕೆಲವರಿಗೆ. ಸೊ ಹಾಗಾಗಿ ಇದಕ್ಕೆ ರುಬ್ಕೊಳ್ಳುವಾಗ ಏನು ಹಾಕೊಳ್ಳೋವಾಗಿಲ್ಲ, ಹುಳಿ ಕೂಡ ಬೇಡ, ಯಾಕೆಂದ್ರೆ ಮಾವಿನಕಾಯಿಯ ಹುಳಿ ಅದರಲ್ಲಿ ಬಿಟ್ಕೊಳ್ಳುತ್ತೆ. ಉಪ್ಪನ್ನು ಸಹ ಮತ್ತೆ ಲಾಸ್ಟಿಗೆ ನೋಡಿ ಹಾಕ್ಬೇಕು, ಯಾಕಂದ್ರೆ ಇದು ಕುದಿ ಬರೋತ್ತಿಗೆ ಉಪ್ಪಿನಂಶ ಎಲ್ಲ ಬಿಡ್ತದೆ ಅದರಲ್ಲಿ. ಅದು ನೀವು ಮೊದಲೇ ಬೇಯಿಸ್ಕೊಂಡಿದ್ದೀರಲ್ಲ, ಆವಾಗ ಸ್ವಲ್ಪ ಉಪ್ಪು ಬಿಟ್ಕೊಂಡಿರಲ್ವಾ, ಅದರದ್ದು ನೀರು ಕೂಡ ನಾವು ಹಾಕ್ತಾ ಇಲ್ಲ, ಆಗ ಸ್ವಲ್ಪ ಸಪ್ಪೆ ಬರ್ಬೋದು. ಜಾಸ್ತಿ ಆಗ್ತವೆ, ಹಾಳಾಗ್ಬಾರ್ದು ಅಂತ ಹೇಳಿ ಉಪ್ಪು ಜಾಸ್ತಿ ಆಗ್ತೇವೆ ಸ್ವಲ್ಪ. ಈ ಉಪ್ಪು ಕಮ್ಮಿ ಆದ್ರೆ ಸೊಳ್ಳೆ ಎಲ್ಲ ಮೆದು ಆಗ್ತದೆ. ಜಾಸ್ತಿ ಹಾಕಿದ್ರೆ ನಿಮ್ಮದು ಹಾಳಾಗುದಿಲ್ಲ, ಗಟ್ಟಿ ಬರ್ತದೆ. ಇದೀಗ ಕುದಿ ಬಂದದ್ದು ಸಾಕು. ಇನ್ನು ಒಗ್ಗರಣೆ, ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ರೆ ಇನ್ನು ಟೇಸ್ಟ್ ಬರ್ತದೆ. ಸೊ ಒಗ್ಗರಣೆಗೆ ಇಟ್ಕೊಳ್ಳ. ಸೊ ಅದು ಕುದಿ ಬಂತು, ಇದು ಕುದಿ ಬಂತು. ಸೊ ನಮ್ಮ ಅಡುಗೆ ಮನೆಯಲ್ಲಿ ಬಳಸುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಎಸ್, ಹೆಲ್ದಿ, ಟೇಸ್ಟಿ ಆ್ಯಂಡ್ ಕೊಲೆಸ್ಟ್ರಾಲ್ ಫ್ರೀ ಆಯಿಲ್. ಇದನ್ನು ಆಫ್ ಮಾಡ್ಬೋದು. ಸೊ ಅದು ಸಾಕಾ? ಸಾಕು. ಓಕೆ. ಸೊ ಸ್ವಲ್ಪ ಬಿಸಿ ಆದ ನಂತರ ಬೆಳ್ಳುಳ್ಳಿ ಒಗ್ಗರಣೆ. ಸೊ ಅಷ್ಟಕ್ಕೆ ಇದು ರೆಡಿ. ಕೊಡಿ. ಸೊ ಎಲ್ಲವನ್ನೂ ಹಾಕ್ಕೊಳ್ಳೋದು ಸ್ವಲ್ಪ ಅಲ್ಲ, ಬೇಕಾದಷ್ಟು ಹಾಕ್ಬೋದು. ಓಕೆ, ಹಾಕ್ಲಾ? ಹಾಂ. ಈ ಡಿಶ್ಗೆ ಕೊಂಕಣಿಯಲ್ಲಿ ಏನಂತ ಈ ಡಿಶ್ಗೆ ಕೊಂಕಣಿಯಲ್ಲಿ ಸಾಲಂಬೆ ಗಶಿ ಅಂತ ಹೇಳ್ತಾರೆ. ಸಾಲಂಬೆ. ಹಾಂ. ಸಾಲಂಬೆ ಅಂದರೆ ಎಲ್ಲ ಉಪ್ಪಲ್ಲಿ ಹಾಕಿದ ಹೇಗೆ? ಅಲ್ಲ, ಇದಕ್ಕೆ ಸಾಲ್ ಅಂತ ಹೇಳ್ತೇವೆ, ಅದಕ್ಕೆ ಹಲಸಿನ ಸೊಳ್ಳೆ. ಹಾಕೊಳ್ಳೋಣ. ಸೊ ಈಗ ಸಾಲಂಬೆ ಗಶಿ ರೆಡಿ. ಸರ್ವ್ ಮಾಡ್ಕೊಳ್ಳೋಣ. ಸೊ ಇದು ಬೆಟ್ಟದ ನೆಲ್ಲಿಕಾಯಿ ಅಲ್ಲ? ಸೊ ಇನ್ನೊಂದು ಚಿಕ್ಕ ನೆಲ್ಲಿಕಾಯಿ ಬರುತ್ತೆ, ಹುಳಿ ನೆಲ್ಲಿಕಾಯಿ. ಸೊ ಅದಂತೂ ಹಾಗೆ ಉಪ್ಪಲ್ಲಿ ಹಾಕಿ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ, ಉಪ್ಪು ಖಾರ ಎಲ್ಲ ಹಾಕಿ. ಇದನ್ನು ನೆಲ್ಲಿಕಾಯಿ ನಿಮ್ಗೆ ಉಪ್ಪಿಗೆ ಹಾಕಿಟ್ರೆ 2 ವರ್ಷ ತನಕ ಏನಾಗುದು. ಇದು ನೆಲ್ಲಿಕಾಯಿ ಅದು ಎಷ್ಟು ಓಲ್ಡ್ ಹಳತ್ತಾಗ್ತದೆ ಅಷ್ಟು ಓಲ್ಡ್.
ಅಷ್ಟು ಟೇಸ್ಟ್ ಟೇಸ್ಟ್ ಬರ್ತದೆ. ಮತ್ತೆ ಅದರ ಸಾರು ಸಹ ಮಾಡ್ತಾರೆ. ನೆಲ್ಲಿಕಾಯಿ ಆಸ್ ಇಟ್ ಈಸ್ ಎಲ್ಲದಕ್ಕೂ ತುಂಬ ಒಳ್ಳೆಯದು, ಕೂದಲಿಗೂ ಕೂಡ ತುಂಬ ಒಳ್ಳೆಯದು. ಸೊ ಆಮ್ಲ ಸಾಲಂಬೆ ಗಶಿ ರೆಡಿ. ಎಸ್, ಸಾಲಂಬೆ ಗಶಿ. ಥ್ಯಾಂಕ್ ಯು ಸೋ ಮಚ್. ಸೊ ಇನ್ನೊಂದು ಕೊಂಕಣಿ ಡಿಶ್ ಕಲ್ತ್ಕೊಂಡಂಗಾಯಿತು. ಥ್ಯಾಂಕ್ ಯು. ಎಸ್, ಬಿಸಿ ಬಿಸಿಯಾದ ಸಾಲಂಬೆ ಗಶಿ ರೆಡಿಯಾಗಿದೆ. ಸಾಲಂಬೆ ಏನು ಅಂತ ಹೇಳಿದರೆ ಉಪ್ಪಲ್ಲಿ ಹಾಕಿದ ಹಲಸಿನ ಸೊಳೆ. ಸೊ ಕೊಂಕಣಿಯಲ್ಲಿ ಹೇಳುವಾಗ ಸಾಲಂಬೆ ಅಂತ ಹೇಳ್ತಾರೆ. ಸೊ ಮಾಡೋ ವಿಧಾನವನ್ನು ಮತ್ತೊಮ್ಮೆ ನೋಡ್ಕೊಂಡು ಬನ್ನಿ. ಸಾಲಂಬೆ ಗಶಿ ತಯಾರಿಸೋ ವಿಧಾನ: ಮೊದಲು ಉಪ್ಪಿನಲ್ಲಿ ಹಾಕಿಟ್ಟ ಹಲಸಿನ ಸೊಳೆ, ನೆಲ್ಲಿಕಾಯಿ ಹಾಗೂ ಮಾವಿನಕಾಯಿಯನ್ನು ಬೇಯಿಸಿಟ್ಟುಕೊಳ್ಳಿ. ನಂತರ ತೆಂಗಿನ ತುರಿಗೆ ಹುರಿದ ಒಣಮೆಣಸು, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ರುಬ್ಬಿದ ಮಸಾಲೆಗೆ ಸ್ವಲ್ಪ ನೀರು ಹಾಕಿ ಕುದಿಸಿ. ಕುದಿ ಬಂದ ಬಳಿಕ ಬೇಯಿಸಿದ ಹಲಸಿನ ಸೊಳೆಯನ್ನು ಸೇರಿಸಿ ಕುದಿಸಿಕೊಳ್ಳಿ. ಬೇಕಿದ್ದಲ್ಲಿ ಮಾತ್ರ ಉಪ್ಪು ಸೇರಿಸಿಕೊಳ್ಳಿ. ಕೊನೆಯಲ್ಲಿ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಬೆಳ್ಳುಳ್ಳಿ ಒಗ್ಗರಣೆ ಮಾಡಿಕೊಂಡರೆ ರುಚಿಕರ ಸಾಲಂಬೆ ಗಶಿ ಸವಿಯಲು ಸಿದ್ಧ. ಎಸ್, ಟೇಸ್ಟ್ ನೋಡೇ ಬಿಡ್ಲಾ? ನೋಡಿ, ಬಿಸಿ ಬಿಸಿ. ಎಸ್, ಯೂಶ್ವಲಿ ಈ ಹಲಸಿನ ಸೊಳ್ಳೆದು ಸುಕ್ಕ ತುಂಬ ಚೆನ್ನಾಗಾಗುತ್ತೆ. ಸೊ ಗಶಿಯಲ್ಲಿ ಹೇಗಿದೆ ನೋಡೋಣ. ಹುಳಿ ಹುಳಿ ಖಾರ ಚೆನ್ನಾಗಿದೆ. ಸೊ ನೀವು ಸ್ವಲ್ಪ ಕೂಡ ಉಪ್ಪು ಹಾಕಲಿಲ್ಲ. ಸೊ ಉಪ್ಪು ಕರೆಕ್ಟಾಗಿದೆ. ಸೊ ನೋಡ್ಕೊಂಡು ಹಾಕಿದರೆ ಬೆಟರ್ ಅಂತ ಹೇಳ್ತೀವಿ. ಜಾಸ್ತಿ ಆಗ್ತದೆ. ಆದರೆ ಇದು ಪರ್ಫೆಕ್ಟ್ ಇದೆ. ಇದರಲ್ಲಿ ಒಂದು ಚೂರು ಉಪ್ಪು ಹಾಕದಿದ್ರೂ ಕೂಡ ಅದರದೇ ಉಪ್ಪು ಬಿಟ್ಕೊಂಡಿದೆ. ವೆರಿ ನೈಸ್, ಟೇಸ್ಟಿ. ಅದಕ್ಕೋಸ್ಕರ ಅದು ನೀರು ತೆಗೆಯುವುದು. ಜಾಸ್ತಿ ಉಪ್ಪು ಇರ್ತದಲ್ಲ, ಉಪ್ಪಿನಂಶ. ಅದು ನೀರು ತೆಗೆದ್ರೆ ಸ್ವಲ್ಪ ಉಪ್ಪಿನಂಶ ಕಮ್ಮಿ ಆಗ್ತದೆ, ಇಲ್ಲದಿದ್ರೆ ಉಪ್ಪಿನಂಶ ಜಾಸ್ತಿ ಆಗ್ತದೆ. ಸೊ ನೆಕ್ಸ್ಟ್ ಡಿಶ್ ಯಾವ್ದು ಮಾಡ್ತಾ ಇದ್ರಿ? ನೆಕ್ಸ್ಟ್ ಡಿಶ್ಶು ಮುಳ್ಳು ಸೌತೆಕಾಯಿ ಇಡ್ಲಿ, ಸ್ವೀಟ್. ಸರಿ, ನೀವು ಅದಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇರಿ. ಸೊ ಅವ್ರು ಅದಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇರಲಿ. ಅಷ್ಟೊತ್ತು ನಾವು ತಗೊಳ್ಳೋಣ ಒಂದು ಸಣ್ಣ ಬ್ರೇಕ್. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್, ಬೇಕ್ ಸ್ಟುಡಿಯೋ, ಪೋಸ್ಟ್ಮ್ಯಾನ್, ತೂರ್ದಾಲ್, ಡೈರಿ ಡೇ ಐಸ್ ಕ್ರೀಮ್, ಹಾಗೆಯೇ ನಿತ್ಯ ಫುಡ್ ಪ್ರಾಡಕ್ಟ್ಸ್. ಸೊ ಒಂದಂತೂ ಸಾಲಂಬೆ ಗಶಿ ಆಯಿತು. ಸೊ ಉಪ್ಪಲ್ಲಿ ಹಾಕಿದ ಹಲಸಿನ ಗಶಿ ಸೂಪರ್ಬ್ ಆಗಿತ್ತು, ಹುಳಿ ಹುಳಿ ಖಾರ ಖಾರ ಆಗಿ. ಸೊ ನೆಕ್ಸ್ಟ್ ಸ್ವೀಟ್ ಇಡ್ಲಿ ಅಂತೆ, ಹೇಗಿರುತ್ತೆ ಬನ್ನಿ ಕೇಳೋಣ. ಸೊ ಸ್ವೀಟ್ ಇಡ್ಲಿ ಮಾಡ್ತಾ ಇದ್ದೀರಿ. ಹೇಗೆ ಶುರು ಮಾಡೋದು? ಈಗ ಮೊದಲು ಮಿಕ್ಸಿ ಜಾರ್. ಸೊ ಸ್ವೀಟ್ ಇಡ್ಲಿ ಅಂದರೆ ಈ ಮುಳ್ಳು ಸೌತೆದು ಸ್ವೀಟು ಮಾಡ್ತಾರೆ, ಇದು ಚಪ್ಪೆ ಮಾಡ್ತಾರೆ, ಸಪ್ಪೆ ಕೂಡ. ಕೆಲವರಿಗೆ ಸ್ವೀಟ್ ಇಷ್ಟ ಆಗ್ತದೆ, ಕೆಲವರಿಗೆ ಹೀಗೆ. ನನಗಂತೂ ಸ್ವೀಟ್ ಇಷ್ಟ ಆಗುತ್ತಪ್ಪ. ಈಗ ಅಕ್ಕಿ ಹಾಕ್ತಾ ಇದ್ದೇನೆ. ಸೊ ಅಕ್ಕಿಯನ್ನ ನೆನೆಸಿಟ್ಕೊಂಡಿದ್ದೀರಿ. ಬರೀ ಬೆಳ್ತಿಗೆ ಅಕ್ಕಿನ ಅಥವಾ? ಇಲ್ಲ, ಬೆಳ್ತಿಗೆ ಅಕ್ಕಿ ಮಾತ್ರ. ಇದು ಈ ರೀತಿ ಇಡ್ಲಿ ಎಲ್ಲ ಮಾಡುವಾಗ ತುಂಬ ಹೊತ್ತು ಅದು ಫರ್ಮೆಂಟ್ ಆಗೋದಕ್ಕೆ ಬಿಡಬೇಕು ಅಂತ ಏನಿಲ್ವಾ? ಇಲ್ಲ, 1 ಗಂಟೆ ಬೇಕಾಗ್ತದೆ ಅಷ್ಟು. ಓಕೆ. ಇಲ್ದಿದ್ರೆ ಅದು ನಿಮ್ಮ ಮಧ್ಯೆ ಹಿಟ್ಟು ಹಾಗೆ ಉಳಿತದೆ. ಹಾಗಲ್ಲ, ರಾತ್ರಿಯೇ ಇದನ್ನ ರುಬ್ಬಿ ಇಟ್ಕೊಳ್ಬೇಕಾಗುತ್ತಾ ಹೇಗೆ? ಇಲ್ಲ, ಬೆಳಿಗ್ಗೆ ಕೂಡಲೇ ಅವಾಗಲೇ ಮಾಡ್ಕೊಳ್ಳುವಂಥದ್ದು. ರಾತ್ರಿ ಮಾಡಿಟ್ರೆ ಹುಳಿ ಬರ್ತದೆ ಹಿಟ್ಟು. ಸೊ ಬೆಳ್ತಿಗೆ ಅಕ್ಕಿ, ಕಾಯಿ ತುರಿ ಪ್ರಮಾಣ ಹೇಗೆ? ಇದಕ್ಕೆ ಏನಾದರೂ ಇದೆಯಾ? ಇಲ್ಲ, ಎಷ್ಟು ಬೇಕು ರುಚಿಗೆ ತಕ್ಕಷ್ಟು. ಉಪ್ಪು. ಮುಳ್ಳು ಸೌತೆಕಾಯಿ ಮಾತ್ರ ಜಾಸ್ತಿ ಆಗ್ಬಾರ್ದು. ಜಾಸ್ತಿ ಆದ್ರೆ ನೀರಂಶ ಜಾಸ್ತಿ ಆಗಿ ಇದು ಆಗ್ತದೆ. ಇಡ್ಲಿ ನೀರು ಆಗ್ತದೆ. ಈಗ ಇದನ್ನ ನೀರು ಹಾಕಿ ಕಡಿಮೆ. ಓಕೆ. ಸೊ ಫಸ್ಟ್ ಇದನ್ನ ರುಬ್ಕೊಳ್ಬೇಕಾ? ಹಾಂ, ಸ್ವಲ್ಪ ನೀರು ಹಾಕೊಳ್ಳೋಣ. ಸ್ವಲ್ಪ ನೀರು ಹಾಕಿ
ಮುಳ್ಳು ಸೌತೆ ಬೇರೆ ಹಾಕಬೇಕು ಅಂತ ಹೇಳ್ತೀರಲ್ಲ? ಅದನ್ನು ತುರ್ದು ಹಾಕಬೇಕು ನಾವು ತುರಿಯೋ ಮಣೆಯಲ್ಲಿ. ಕೆಲವರಿಗೆ ಕಡಿ ಹೊತ್ತಿಗೂ ಹಾಕ್ತಾರೆ, ಆದ್ರೆ ಅದು ಅಷ್ಟು ಟೇಸ್ಟ್ ಬರುದಿಲ್ಲ. ಇದಾದ್ರೆ ತುರ್ದದ ಅಂಶ ಆಗಿ ಸಿಗ್ತದೆ. ನೀರು ಸಾಕಾ ಹಾಗಾದ್ರೆ? ನೀರು ಸಾಕು, ಸ್ವಲ್ಪ ಸಾಕು. ಅಂದ್ರೆ ಅದರಲ್ಲಿ ನೀರು ಇರ್ತದಲ್ಲ ಮುಳ್ಳು ಸೌತೆಕಾಯಲ್ಲಿ. ಸರಿ. ಇದಕ್ಕೆ ಒಂದು ಸ್ವಲ್ಪ ಬೆಲ್ಲ ಹಾಕಿ ಅದಕ್ಕೇನೆ ಹಾಕೊಳ್ಳೋದಾ? ಹೌದು. ಅದು ಇಲ್ದಿದ್ರೆ ಅಂದ್ರೆ ಬೆಲ್ಲ ಇದು ಮಾಡಿದ್ರೆ ತುಂಡು ತುಂಡು ಉಳಿತದಲ್ಲ, ಅದಕ್ಕೆ ಹಾಕಿ ಎಷ್ಟು ಸ್ವೀಟ್ ಬೇಕಷ್ಟು. ಸಾಕಾ? ಸಾಕು. ಈಗ ಒಂದು ಬೌಲ್ ಬೇಕು, ಅಲ್ಲೇ ಇದೆ, ಹಾಕ್ಕೊಳ್ಳಿ. ಈಗ ನೀವು ಅಕ್ಕಿಯನ್ನ ರುಬ್ಬಿ ಹಾಕ್ತಾ ಇದ್ದೀರಿ, ಅಕ್ಕಿ ರವೆ ಹಾಕೊಳ್ಬೋದು ಇದಕ್ಕೆ? ಹಾಂ ಹಾಂ. ಸ್ವಲ್ಪ ಏನಾದರೂ ತೆಳ್ಳಗಾದ್ರೆ ಅಕ್ಕಿ ರವೆನೂ ಆಗುತ್ತೆ ಬಹುಶಃ. ತೆಳ್ಳಗಾದ್ರೆ ಇದಕ್ಕೆ ಕಡಿ ಹೊತ್ತಿಗೆ ನೀರಿನ ಅಂಶ ಕಮ್ಮಿ ಆಗ್ತದೆ. ಯಾಕಂದ್ರೆ ಈ ಮುಳ್ಳು ಸೌತೆಕಾಯಲ್ಲಿ ನೀರಿನ ಅಂಶ ಇರ್ತದಲ್ಲ. ಈಗ ಮುಳ್ಳು ಸೌತೆಕಾಯಿ ಹಾಕ್ತಾ ಇದ್ದೇನೆ. ಇದ್ರಲ್ಲಿ ನೀರಿನ ಅಂಶ ಇರೋದ್ರಿಂದ ನೀರು ಕಮ್ಮಿ ಹಾಕಿದ್ರೆ ಒಳ್ಳೇದು, ಇಲ್ಲಾದ್ರೆ ಅದು ನೀರು ಹಾಕ್ಲಿಕ್ಕೆ ಆಗುದಿಲ್ಲ. ಸೊ ಇದು ಈ ರೀತಿ ಕಲ್ಸ್ಕೊಂಡು ಇಮಿಡಿಯೇಟ್ ದೋಸೆ ಹಾಕೊಳ್ಳೋದು, ಐ ಮೀನ್ ಇಡ್ಲಿ ಮಾಡ್ಕೊಳ್ಳೋದು. ಸೊ ಇದೇ ಹಿಟ್ಟನ್ನ ಹಾಗೆ ದೋಸೆನೂ ಮಾಡ್ಬೋದು. ದೋಸೆ ಬೇಕಿದ್ರೆ ದೋಸೆ ಮಾಡ್ಬೋದು, ಇಡ್ಲಿ ಬೇಕಂದ್ರೆ ಇಡ್ಲಿ ಮಾಡ್ಬೋದು. ಸೊ ಹಾಗಾದ್ರೆ ಇಡ್ಲಿಗೆ ಇಡ್ಲಾ? ಓಕೆ. ಇದೆಲ್ಲ ನವರಾತ್ರಿ ಟೈಮಲ್ಲಿ ಮಾಡ್ತಾರೆ, ವಿಜಯದಶಮಿ ಟೈಮಿಗೆಲ್ಲ ಮಾಡೋದು ಜಾಸ್ತಿ ನವರಾತ್ರಿಗೆ. ಅಂದ್ರೆ ಅದು ಮುಳ್ಳು ಸೌತೆಕಾಯಿ ಅಂದ್ರೆ ಆ ಟೈಮಲ್ಲಿ ದೊಡ್ಡ ಸೌತೆಕಾಯಿ ಸಿಗ್ತದೆ, ಸಣ್ಣದಲ್ಲ. ನಮ್ದು ಯೂಶಲಿ ಆಗಿ ಡೈಲಿಯಲ್ಲಿ ಸಣ್ಣ ಸಿಗ್ತದಲ್ಲ, ನವರಾತ್ರಿ ಟೈಮಲ್ಲಿ ದೊಡ್ಡ ಸಿಗ್ತದೆ ಸ್ವಲ್ಪ. ಅದಕ್ಕೆ ಟೇಸ್ಟ್ ಒಳ್ಳೇದು ಬರ್ತದೆ. ಓಕೆ ಓಕೆ. ಅದರಲ್ಲಿ ಮಾಡೋದು ಜಾಸ್ತಿ. ಈಗ ಇದಕ್ಕೆ ಎಣ್ಣೆ ಹಾಕಲ. ಸೊ ನೀರು ಇದೆ. ಅರಸಿನ ಎಲೆ ಇದ್ರೆ ಅಡಿಗೆ ಒಂದು ತುಂಡು ಅರಸಿನ ಎಲೆ ಹಾಕಿದ್ರೆ ಇನ್ನೂ ಟೇಸ್ಟ್ ಬರ್ತದೆ ಅದಕ್ಕೆ. ಈ ಇಡ್ಲಿ ಹಿಟ್ಟು ಹಾಕೋ ಮೊದಲು ಎಣ್ಣೆ ಒರೆಸ್ತೇವಲ್ಲ, ಅದ್ರ ಮೇಲೆ ಸಣ್ಣ ತುಂಡು ಹಾಕಿ ಬಿಡ್ಬೇಕು. ಅದು ಇನ್ನೂ ಸ್ಮೆಲ್ ಬರ್ತದೆ, ಕೆಲವರಿಗೆ ಪರಿಮಳ ಬರ್ತದೆ. ಕೆಲವರಿಗೆ ಅರಸಿನ ಎಲೆದೆಲ್ಲ ಹಾಕಿದ್ರೆ ಕೆಲವರಿಗೆ ಆಗುದಿಲ್ಲ, ಹೇಗೆ ಬೇಕು ಹಾಗೆ ಹಾಕ್ಬೋದು. ಮನೇಲಿ ಇದ್ರೆ ಅದನ್ನ ಹಾಕ್ಬೋದು. ಈಗ ಹಿಟ್ಟನ್ನ ಹಾಕಿ ಇದು ಬೇಯಲಿಕ್ಕೆ 1 ಗಂಟೆ ಬೇಕು. ಬೇಯಲಿಕ್ಕೆ 1 ಗಂಟೆ ಬೇಕು? ಓಹೋ, ಓಕೆ ಓಕೆ. ಇಲ್ಲಾಂದ್ರೆ ಮಧ್ಯದ ಮಿಡ್ಲಲ್ಲಿ ಹಿಟ್ಟು ಹಾಗೆ ಉಳಿತದೆ. ಅಂದ್ರೆ ಇದು ಬರೀ ಬೆಳ್ತಿಗೆ ಅಕ್ಕಿ ಅಲ್ವಾ? ಹೌದು, ಬೇಯ್ತದೆ. ಆದ್ರೆ ಇದು ಹಾಕ್ತೇವಲ್ಲ ನಾವು, ಮುಳ್ಳು ಸೌತೆಕಾಯಿ ಇದು ಹಾಕ್ತೇವಲ್ಲ, ಆ ನೀರಿನ ಅಂಶ ಎಲ್ಲ ಇರ್ತದಲ್ಲ, ಹಾಗದು 1 ಗಂಟೆ ಬೇಕು. ಇಲ್ಲಾಂದ್ರೆ ಹಿಟ್ಟು ಹಾಗೆ ಉಳಿತದೆ. ಈಗ ಇದು ಪರಿಮಳ ಬರ್ತಾ ಉಂಟು. ಈಗ ಇನ್ನು ಆಲ್ರೆಡಿ ಇದು ಬೇಯಬೇಕು, ಇನ್ನು ಕೂಡ ಸ್ವಲ್ಪ ಬೇಯಬೇಕು. ನೀವು ಹೇಳಿದಾಗೆ 1 ಗಂಟೆ ತಗೊಳುತ್ತೆ. ಅದಕ್ಕಾಗಿ ನಾನು ರೆಡಿ ಮಾಡಿಯೇ ತಂದಿದ್ದೇನೆ. ಹಬ್ಬ ಇದಪ್ಪ ವರ್ಷೆ ಈ ಥರ ಇರಬೇಕು. ಸೊ ಟೈಮ್ ಇದೆ, ಅದರ ಒಂದು ಪ್ರೊಸೀಜರ್ ಗೊತ್ತಾದರೆ ಆಯಿತು. ಸೊ ವೇಟ್ ಮಾಡ್ತಾ ಇದ್ದೇವೆ, 1 ಗಂಟೆ ಕಾಯಬೇಕಲ್ಲ ಅಂತ. ಸೊ ರೆಡಿ ಮಾಡಿ ತಂದಿದ್ದೀರಿ. ಎಸ್, ಇದು ಮುಳ್ಳು ಸೌತೆಕಾಯಿ ಇಡ್ಲಿ, ಸ್ವೀಟ್ ಇಡ್ಲಿ ರೆಡಿ. ಥ್ಯಾಂಕ್ ಯು ಸೋ ಮಚ್. ಸೊ ಈ ರೀತಿಯಾಗಿ ಬರುತ್ತಲ್ವಾ? ಸೊ ಸಾಫ್ಟ್ ಸ್ಪಾಂಜಿ ಇರೋದಿಲ್ಲ, ಸ್ವಲ್ಪ ಗಟ್ಟಿ ಆ ಥರನೇ ಬರುತ್ತೆ. ಇದು ಬೇಕಾದ್ರೆ ತೆಂಗಿನಕಾಯಿ ಜಾಸ್ತಿ ಹಾಕಬೇಕು ನಾವು. ತೆಂಗಿನ ತುರಿ ಜಾಸ್ತಿ ಹಾಕೊಂಡ್ರೆ ಸಾಫ್ಟ್ನೆಸ್ ಜಾಸ್ತಿ ಬರುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಘಮಘಮಿಸುವ ಸೌತೆಕಾಯಿ ಇಡ್ಲಿ
ಸೊ ಘಮ ಆ ಕಡೆಯಿಂದ ಬರ್ತಾ ಇದೆ, ಇಡ್ಲಿ ರೆಡಿಯಾಗಿದೆ. ಸೊ ತಣ್ಣಗಾಗಿದ್ದರೆ ಬೇಗ ಬೇಗ ತಿನ್ಬೋದು. ಸೊ ಸೌತೆಕಾಯಿ ಇಡ್ಲಿ ಮಾಡೋದು ಹೇಗೆ ಮತ್ತೊಮ್ಮೆ ನೋಡ್ಕೊಂಡು ಬನ್ನಿ. ಮುಳ್ಳು ಸೌತೆಕಾಯಿ ಇಡ್ಲಿ ತಯಾರಿಸುವ ವಿಧಾನ. ಮೊದಲು ನೆನೆಸಿದ ಬೆಳ್ತಿಗೆ ಅಕ್ಕಿಗೆ ತೆಂಗಿನ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು, ಬೆಲ್ಲ ಸೇರಿಸಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ತುರಿದ ಮುಳ್ಳು ಸೌತೆಯನ್ನು ಸೇರಿಸಿ ಕಲಸಿ. ಬಳಿಕ ಇಡ್ಲಿ ಪಾತ್ರೆಗೆ ಸ್ವಲ್ಪ ಎಣ್ಣೆ ಸವರಿ ಹಿಟ್ಟನ್ನು ಹುಯ್ದು ಹಬೆಯಲ್ಲಿ 15 ನಿಮಿಷ ಬೇಯಿಸಿ. ಈಗ ಮುಳ್ಳು ಸೌತೆ ಇಡ್ಲಿ ರೆಡಿ. ಸೊ ಆಗದು ನಾನು ಒಬ್ಬಳೇ ಟೇಸ್ಟ್ ನೋಡಿದೆ. ಮಾಡಿ ಸೊ ಇಡ್ಲಿ, ಸೊ ನೀವು ಕೂಡ ಟೇಸ್ಟ್ ನೋಡಿ ತಗೊಳ್ಳಿ. ಟೇಸ್ಟ್ ಮಾಡಿ ಹೇಳಿ. ಓ ಎಸ್. ನೀವು ಹೇಳಿದಾಗೆ ಬಾಳೆ ಎಲೆಯಲ್ಲಿ ಅಥವಾ ಅರಿಶಿನ ಎಲೆ ಇದನ್ನು ಹಾಕಿ ಮಾಡಿದ್ರೆ ಅದರ ಪರಿಮಳನೇ ಬೇರೆ, ಟೇಸ್ಟ್ ಇದೇ ಇರುತ್ತೆ. ತೆಕ್ಕರೆ ಗಟ್ಟಿ ಅಂತ ಬೇರೆ ಹೇಳ್ತಾರೆ ತುಳುವಲ್ಲಿ ಹೇಳುವಾಗ. ಮೊದಲೆಲ್ಲ ಹಾಗೆ ಒಂದು ದೊಡ್ಡ ಬಾಳೆ ಎಲೆ ಹಾಕಿ ಹಾಗೆ ಎಲ್ಲ ಸುರಿದು ಅದರಲ್ಲೇ ಬೇಯಿಸ್ತಾ ಇದ್ರು. ಸೊ ಈಗ ಒಂದೊಂದೇ ಸರ್ವ್ ಮಾಡಬೇಕು ಅಂತ ಹೇಳಿದರೆ ಇಡ್ಲಿ ಥರ ಮಾಡಿಕೊಂಡು ಸರ್ವ್ ಮಾಡ್ಬೋದು. ತುಂಬ ಚೆನ್ನಾಗಿದೆ, ವೆರಿ ನೈಸ್, ವೆರಿ ಟೇಸ್ಟಿ. ಸೊ ಆಗ ಮಾಡಿದ್ದ ಸಾಲಂಬೆ ಗಸಿ ಅಲ್ಲ, ಸೂಪರ್ಬ್ ಆಗಿತ್ತು. ಹುಳಿ ಖಾರ ಖಾರ, ವೆರಿ ಟೇಸ್ಟಿ. ಸೊ ತುಂಬ ಖುಷಿ ಅನ್ನಿಸ್ತು. ಸೊ ಒಳ್ಳೆ ರುಚಿಕರವಾದಂಥ ಅಡುಗೆ. ಸೊ ಅದಕ್ಕೋಸ್ಕರ ನಿಮಗೆ ಸನ್ ಪ್ರೀಮಿಯಂ ಇವರ ವತಿಯಿಂದ ಕಿರು ಕಾಣಿಕೆ, ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಇವರ ವತಿಯಿಂದ 2 ಸ್ಟಾರ್ ರೈಸ್. ಸೌತೆಕಾಯಿ ಇಡ್ಲಿ ಆಗಿರಲಿ, ತೆಕ್ಕರೆ ಗಟ್ಟಿ ಅಂತ ಬೇರೆ ಹೇಳ್ತಾ ಇದ್ರು. ಸೊ ಇದೆಲ್ಲ ಸಾಂಪ್ರದಾಯಿಕ ಅಡುಗೆಗಳು. ಸೊ ಮೊದಲೆಲ್ಲ ಹಬ್ಬ ಹರಿದಿನಕ್ಕೆಲ್ಲ ಮಾಡ್ಕೊಳ್ತಾ ಇದ್ರು, ಯಾವಾಗ ಬೇಕಾದರೂ ಕೂಡ ಮಾಡ್ಕೊಳ್ಬೋದು. ಸೊ ಈ ಒಂದು ಅಡುಗೆನ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಬೇಕ್ ಸ್ಟುಡಿಯೋ, ಪೋಸ್ಟ್ಮ್ಯಾನ್ ತೂರ್ದಾಲ್, ಡೈರಿ ಡೇ ಐಸ್ ಕ್ರೀಮ್, ನಿತ್ಯ ಫುಡ್ ಪ್ರಾಡಕ್ಟ್ಸ್. ಸಿನಿಮಾದಲ್ಲಿ ಕಷ್ಟದಲ್ಲಿರೋರ್ನ ಸ್ಟಾರ್ ಕಾಪಾಡ್ತಾರೆ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.